ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಗೂ ಕರಾವಳಿಗೂ ಬಲವಾದ ನಂಟಿದ್ಯಾ ಗೊತ್ತಿಲ್ಲ. ಈ ಸಂಶಯ ಬರ್ತಿರೋದು ಯಾಕಂದ್ರೆ ಉಡುಪಿ ಜಿಲ್ಲೆಯ ಪಡುಬಿದ್ರೆಯಿಂದ ಇಬ್ಬರು ಹಿಂದೂ ಕಾರ್ಯಕರ್ತರನ್ನು ಎಸ್ಐಟಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹತ್ಯೆಗೂ ಇವರಿಗೂ ಏನೋ ಸಂಬಂಧ ಅನ್ನೋದು ಸ್ಪಷ್ಟವಾಗಿಲ್ಲ. ವಶಕ್ಕೆ ಪಡೆದ ಹಿಂದೂ ಕಾರ್ಯಕರ್ತರ ಕುಟುಂಬಿಕರು ಮಾತ್ರ ಈ ಬೆಳವಣಿಗೆಯಿಂದ ಆಘಾತಕ್ಕೊಳಗಾಗಿದ್ದಾರೆ. ಗೌರಿ ಲಂಕೇಶ್ ಹತ್ಯೆಯಾಗಿ 11 ತಿಂಗಳು ಕಳೆಯಿತು. ಈಗಾಗಲೇ ಹಲವಾರು ಅಪರಾಧಿಗಳು ಅಂಧರಾಗಿದ್ದಾರೆ. ಪ್ರಮುಖ ಆರೋಪಿಗಳ ವಿಚಾರಣೆಯಿಂದ ಪ್ರಕರಣದ ಹೊಸ ಆಯಾಮಗಳು ತೆರೆದುಕೊಂಡಿವೆ. ಇವರ ಬಂಧನದಿಂದ ಇನ್ನೂ ಅನೇಕ ವಿಚಾರವಾದಿಗಳ ಹತ್ಯೆಯ ಸಂಚು ಕೂಡ ಬಯಲಾಗಿದೆ. ತನಿಖೆಯ ಆಧಾರದಲ್ಲಿ ಹಲವರನ್ನ ಎಸ್ಐಟಿ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಾರೆ. ಇತ್ತೀಚೆಗಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪಾಜೆಯಿಂದ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ಇದೀಗ ಕರಾವಳಿ ಜಿಲ್ಲೆ ಉಡುಪಿಯ ಪಡುಬಿದ್ರೆಯಿಂದ ಇಬ್ಬರು ಯುವಕರನ್ನ ಪೊಲೀಸರು ವಿಚಾರಣೆಗೆ ಕರೆದೊಯ್ಯುತ್ತಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆ ನಸುಕಿನ ವೇಳೆ ಪಡುಬಿದ್ರೆಗೆ ಬಂದ ಪೊಲೀಸರು ಸ್ಥಳೀಯ ಪೊಲೀಸರ ಸಹಕಾರದಿಂದ ಯುವರಾಜ್ ಹಾಗೂ ಸಂದೇಶ್ ಎಂಬ ಇಬ್ಬರು ಯುವಕರನ್ನ ಕರೆದೊಯ್ದಿದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರಾಗಿರುವ ಇವರ ಬಂಧನ ಸಂಘಟನೆಯ ಪ್ರಮುಖರನ್ನ ಅಚ್ಚರಿಯಲ್ಲಿ ತಳ್ಳಿದೆ. 9 ಗಂಟೆಗೆ ನಮಗೆ ಒಂದು ಆಘಾತಕಾರಿ ಮೆಸೇಜ್ ಬಂತು ಮನೆಗೆ. ಒಂದು ಸಂಘಟನೆಯ ನಿಧಿ ಪ್ರಮುಖ ಅಂದರೆ ಯುವರಾಜ್ ಕುಲಾಲ್ ಇದೇ ಮನೆಯವರು ಮತ್ತು ಸಂದೇಶ್ ಶೆಟ್ಟಿ ಪಾದೆಬೆಟ್ಟನವರು. ಸಂದೇಶ್ ಶೆಟ್ಟರು ಪಾಪ ವ್ಯಾವಹಾರಿಕವಾಗಿ ಅವರು ಡೈರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯುವರಾಜ್ ಕುಲಾಲ್ ಅವರು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿಯಾದರೂ ಯಾವುದಾದ್ರೂ ಎಲ್ಲಿ ಪ್ರಾಬ್ಲಮ್ ಇದ್ರೂ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಹುಷಾರಿಲ್ಲದವರಿಗೆ ಏನಾದರೂ ಧನ ಸಹಾಯ ಅದು ವ್ಯವಸ್ಥೆ ಅಥವಾ ಬ್ಲಡ್ ವ್ಯವಸ್ಥೆ ಇಂಥದ್ದೆಲ್ಲ ಕೆಲಸ ಮಾಡ್ತಿದ್ದ ವಿನ ಬೇರೆ ಯಾವುದೇ ಕೆಟ್ಟ ಚಟುವಟಿಕೆಯಲ್ಲಿ ಇರಲಿಲ್ಲ. ಸಂಘಟನೆ ಒಂದು ಹೆಸರು ಅಂತ ಅವರಿಗೆ ಇತ್ತು. ಸಂಘಟನೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಹಿಂದೂ ಜಾಗರಣ ವೇದಿಕೆ ಸಂಘಟನೆಯ ನಿಧಿ ಪ್ರಮುಖ. ನಾನು ಪಲಿಮಾರು ಸಂಘಟನೆಯ ಅಧ್ಯಕ್ಷನಾಗಿದ್ದೇನೆ, ಘಟಕದ ಅಧ್ಯಕ್ಷನಾಗಿದ್ದೇನೆ. ನಮ್ದು ಅದೇ ಒಳ್ಳೆ ಸಂಘಟನೆ ಬೆಳೀತಾ ಇದೆ. ನನಗೆ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಯಾಕೆಂದರೆ ಯಾವ ಆಧಾರದ ಮೇಲೆ ಅವರನ್ನು ಅರೆಸ್ಟ್ ಕರ್ಕೊಂಡು ಹೋದ್ರುವಾಗ ಇದು ಪಾಪ ನಮ್ಮ ಪಡುಬಿದ್ರಿ ಪೊಲೀಸ್ ಸ್ಟೇಷನ್ ಅವರು ಒಳ್ಳೆ ಟ್ರೀಟ್ ಮಾಡಿದ್ರು ಅವರು. ಯಾಕೆಂದರೆ ಅಂದರೆ ಟ್ರೀಟ್ಮೆಂಟ್ ಅಂದರೆ ಇದಲ್ಲ, ಒಳ್ಳೆ ಹೇಳಿದ್ರು ಅವರು, ಇದು ಏನಿಲ್ಲ ಸ್ವಲ್ಪ ಎನ್ಕ್ವೈರಿ ಇರ್ಬೋದು ಅಂತ. ಬಟ್ ಯಾವ ಥರ ಇದು ಯಾಕೆ ಎನ್ಕ್ವೈರಿ ಆಗ್ತಾ ಇದೆ? ಹಿಂದೂ ಜಾಗರಣ ವೇದಿಕೆಯಲ್ಲಿ ಪ್ರಮುಖ ಆಗಿದ್ದ ಯುವರಾಜ್ ವೃತ್ತಿಯಲ್ಲಿ ಸಣ್ಣ ಗುತ್ತಿಗೆದಾರ. ಈತ ಈವರೆಗೆ ಯಾವುದೇ ಅಪರಾಧಿ ಕೃತ್ಯದಲ್ಲಿ ಭಾಗಿಯಾದವನಲ್ಲ. ಯುವರಾಜ್ ಬಂಧನ ಕುಟುಂಬವನ್ನ ಆಘಾತದಲ್ಲಿ ತಳ್ಳಿದೆ. ವೃದ್ಧ ತಂದೆ ತಾಯಿ ಕಣ್ಣೀರಿನಲ್ಲಿ ಮೀಯುತ್ತಿದ್ದಾರೆ. ನಮ್ಮ ಮಗ ನಿರಪರಾಧಿ. ವಿಚಾರಣೆಗೆ ಬಂದ ಪೊಲೀಸರು ನಮ್ಮ ಮಗನನ್ನ ಬೆಂಗಳೂರಿಗೆ ಕರೆದೊಯ್ದಿದ್ದಾರೆ. ಕೂಡಲೇ ಮಗನನ್ನ ಮನೆಗೆ ವಾಪಸ್ಸು ಕಳುಹಿಸಿ ಎಂದು ಕಣ್ಣೀರಿಡ್ತಿದ್ದಾರೆ. ಇನ್ನೋರ್ವ ಆರೋಪಿ ಸಂದೇಶ್ ಜಾಗರಣ ವೇದಿಕೆಯ ತಾಲೂಕು ಸಹ ಸಂಯೋಜಕನಾಗಿದ್ದು ಹಾಲಿನ ಡೈರಿಯನ್ನ ನಡೆಸುತ್ತಿದ್ದವನು. ಆತನನ್ನ ಡೈರಿಯಿಂದಲೇ ಎಸ್ಐಟಿ ತಂಡ ಕರೆದೊಯ್ದಿದ್ದು ವಶಕ್ಕೆ ಪಡೆದ ಮನೆಯವರಿಗೆ ಯಾವುದೇ ಬಗ್ಗೆ ಮಾಹಿತಿ ಇರಲಿಲ್ಲ. ಪಡುಬಿದ್ರೆಗಂತ ಕರ್ಕೊಂಡೋಗಿ ಈಗ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವನು ಎಂತ ಮಾಡುವುದಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ, ದುಡಿಯೋದು ಮನೆಗೆ ಬರುದು ಅಷ್ಟೇ. ಅವನನ್ನು ನಾಳೆ ಬೆಳಿಗ್ಗೆ ಮನೆಗೆ ಕಳಿಸಬೇಕು. ನಮಗೆ ಭಯ ಆಗ್ತದೆ. ನಾನು ಅವನು ನನ್ನ ಮಗಳು ಅವರು ಏನು ಕೆಲಸ ಮಾಡ್ತಾ ಇದ್ರು ಮಗ ನಿಮ್ದು? ಅವನು ಸೆಂಟ್ರಿಂಗ್ ಕೆಲಸ ಮಾಡಿ. ಯಾವ ಥರ ಇದ್ರು ಅಂದರೆ ಅವರಾಯ್ತು ಅವರ ಕೆಲಸ ಆಯ್ತು ಹೇಗೆ ಅವರದ್ದು ಹೇಗೆ ಯಾವ ಥರ ಇದ್ರು ಮನೆಯಲ್ಲೆಲ್ಲ ಕುಡಿಯೋದು ಅಭ್ಯಾಸ ಇಲ್ಲ, ಮತ್ತೆ ಜಗಳ ಮಾಡೋದು ಕುಡಿಯೋದು ಎಂಥದ್ದು ಅಭ್ಯಾಸ ಇಲ್ಲ. ಸಂಘಟನೆಗೆ ಒಂದು ಹೋಗ್ತಾನೆ ಅಷ್ಟೇ. ಎಷ್ಟು ಜನ ಬಂದಿದ್ರು ಬೆಳಿಗ್ಗೆ 4 ಜನ ಬಂದಿದ್ದಾರೆ. ನಿಮಗೆ ಏನು ಟೆನ್ಷನ್ ಏನು ನಿಮಗೆ? ಟೆನ್ಷನ್ ಅವ್ನು ಕರ್ಕೊಂಡು ಹೋಗಿದ್ದಾರೆ, ಅದೇ ಟೆನ್ಷನ್ ನಮಗೆ. ಮುಂದೆ ತಂದು ಬಿಡಬೇಕು ಬೆಳಿಗ್ಗೆಯಿಂದ, ನಾಳೆ ಬೆಳಿಗ್ಗೆ ತರ್ತಾರಂತ ಹೇಳ್ತಾರೆ. ಮತ್ತೆ ಜಗಳ ಮಾಡ್ಲಿಕ್ಕೆ ಹೋಗುವವನು ಅಲ್ಲ, ಸೆಂಟ್ರಿಗೆ ಬೆಳಗ್ಗೆ ಹೋಗಿ ಸಂಜೆ ತನಕ ರಾತ್ರಿ ತನಕ ದುಡಿದು ಬರುವವನು. ಅವನನ್ನು ಯಾಕೆ ಕರ್ಕೊಂಡು ಹೋದ್ರು ಅಂತ ನಮಗೆ ಈಗ ಗೊತ್ತಾಗಬೇಕು ಅಷ್ಟೇ. ಏನಂದರೆ ನಮ್ಮ ನೆರೆಕರೆ ಅವರು. ಮತ್ತೆ ನಮಗೆ ಅವರು ಎಲ್ಲ ಯಾವುದಕ್ಕೂ ಸಹ ನಾನು ಅವರ ಮನೆಗೆ ಯಾವಾಗಲೂ ಬರ್ತಾ ಹೋಗ್ತಾ ಇದ್ದೇನೆ. ಅವನ ಬುದ್ಧಿ ನನಗೆ ಗೊತ್ತುಂಟು ಹೇಗೆ ಉಂಟು ಅಂತ. ಇವರು ಕರ್ಕೊಂಡು ಹೋಗುವಾಗ ಇವರು ಮತ್ತು ಅವರು ಮುದುಕ ಇರೋದು ಇಲ್ಲಿ. ಹೆಣ್ಮಕ್ಳು ಬೇರೆ ಯಾರು ಹೆಣ್ಮಕ್ಳು ಇಲ್ಲ, ಒಂದು ಹೆಣ್ಮಕ್ಳು ಮಾತ್ರ ಇರೋದು. ಅವರನ್ನು ಕರ್ಕೊಂಡು ಹೋಗುವಾಗ ಹೇಳ್ಬೇಕಾ ಬೇಡವ ಇವರು? ಹೇಳಿ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಸುಮ್ಮನೆ ಕರ್ಕೊಂಡು ಹೋದದ್ದು ಯಾಕೆ? ಅವರು ಏನಾದರೂ ಆದ್ರೆ ಗೌರ್ಮೆಂಟ್ಗೆ ಇದು ಮಾಡ್ತೇವೆ ನಾವು.
ಏನಂದ್ರೆ ಗೌರ್ಮೆಂಟ್ನವರು ಸಾಯಿಸುದು ಅಂತ. ಅದೇ ಮಾಡ್ತೀವಿ ನಾವು, ಮತ್ತೆ ಯಾರು ಮಾಡುದಿಲ್ಲ. ಈಗ ಅವ್ರು BP ಎಲ್ಲ ಡೌನ್ ಆದ್ರೆ ಯಾರು ಕರ್ಕೊಂಡು ಹೋಗ್ತಾರೆ? ಗಂಡಸರು ಇದ್ದಾರೆ ಯಾರಾದ್ರೂ? ಹೆಂಗಸರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಗೌರಿ ಲಂಕೇಶ್ ಹತ್ಯೆಯಲ್ಲಿ ಇವರ ಪಾತ್ರ ಏನು? ಆರೋಪಿಗಳಿಗೆ ಆಶ್ರಯ ಕೊಟ್ಟವರೇ ಅಥವಾ ಈ ಸಂಚಿನಲ್ಲಿ ಭಾಗಿಯಾಗಿದ್ದರೆ ಎನ್ನುವ ಬಗ್ಗೆ ಸ್ಥಳೀಯ ಪೊಲೀಸ್ ಮಾಹಿತಿ ಇಲ್ಲ. ಆದರೆ ಈ ಅನಿರೀಕ್ಷಿತ ಕಾರ್ಯಾಚರಣೆ ಮನೆಯವರನ್ನ ಮಾತ್ರ ಆತಂಕದಲ್ಲಿ ತಳ್ಳಿದೆ. ಸುರೇಶ್ ಯರ್ಮಾಳ್, V4 News 24/7 ಪಡುಬಿದ್ರೆ.